ಅತಿ ಬಡತನದಲ್ಲಿದ್ದರೂ ಮಾನವೀಯತೆ ಮೆರಿತಾ ಇರುವ ಬೆಳ್ತಂಗಡಿ ತಾಲೂಕು ಬೆಳಾಳು ಗ್ರಾಮದ ರಾಜೇಶ್ ಗೌಡ ಹಾಗೂ ಸೀತಾ ದಂಪತಿಗೆ ಇದೀಗ ನೆರವಿನ ಹಸ್ತ ಚಾಚಲಾಗಿದೆ. ಕಳೆದ ಹಲವು ವರ್ಷಗಳಿಂದ ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇರುವಂಥ ಇವರು ತಮ್ಮ ಜೊತೆ 135ಕ್ಕೂ ಹೆಚ್ಚು ಬೆಕ್ಕುಗಳಿಗೂ ಆಶ್ರಯ ನೀಡಿದ್ದಾರೆ. ಇಂತಹ ಮಾನವೀಯ ಕಾರ್ಯದ ಬಗ್ಗೆ ಅರಿತ ಸಾಮಾಜಿಕ ಸೇವಾ ಸಂಘಟನೆ ತುಳುನಾಡ ತುಳುವೇರು ಇವರಿಗೆ ಸಾಮಗ್ರಿಗಳನ್ನು ನೀಡಿ ಇದೀಗ ನೆರವು ನೀಡಿದೆ. ತುಳುನಾಡ ತುಳುವೇರು ಸ್ಥಾಪಕ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳು ಇವರ ಮನೆ ಬಳಕೆಗೆ ಆಗುವ ಅಕ್ಕಿ ಹಾಗೂ ಇತರ ವಸ್ತುಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಈ ಸಂದರ್ಭ ಸಂಘಟನೆ ಸ್ಥಾಪಕ ಅಧ್ಯಕ್ಷ ಆಕಾಶ್ ಎಚ್ ಕರ್ಕೇರ, ಪದಾಧಿಕಾರಿಗಳಾದ ಪ್ರಜೇಶ್, ಸಂಯೋಜಕ ಪವನ್ ಸೇರಿ ಹಲವು ಮಂದಿ ಪದಾಧಿಕಾರಿಗಳು ಕೈ ಜೋಡಿಸಿದರು. ಸಾಧಾರಣ 100 ಪುಚ್ಚೆ ಮುಟ್ಟ ಮೂಲುಂಡು ಲೇಪನೊಂಜಿ ಮಾನವೀಯತೆಯನ್ನು ಮಂತದ್ದು ಈತ ಪುಚ್ಚೆನ್ ಸಾಂಕುರ ಮಲ್ಲ ವಿಷಯ ಅಂಕಲ್ ತೂಂದ ನಿಕ್ಲೆ ಗೊತ್ತಾವು ನೆಟ್ಟು ಅಂಕಲ್ ಈ ಬಜ್ಜೆದ ನೆಟ್ಟದಾಲ ಮಂತೊಂದು ಈತ ಪುಚ್ಚಲೇನು ಸಾಂಕೊಂದುಲ್ಲೇರು ಬಾರಿ ಎಡ್ಡೆ ಬೇಲೆ ಮಾತ್ರ ಒಂದು ಪ್ರಾಣಿಲೇನು ಪೂರ ಬುಡ್ದು ಪೋಪೇರು ರೋಡು ಅಲ್ಪ ಮುಲ್ಪ ಪೂರ ಕಂತದಾರ ಸಾಂಕೊಂದುಲ್ಲೇರು ಸಾಧಾರಣ 11 ವರ್ಷದಿಂದ ಮಂತೊಂದುಲ್ಲೇರು ಬಂದ ಮಲ್ಲ ವಿಷಯ ಅವು ಕೆಲವು ಜನ 1-2 ವರ್ಷ ಸಾಂಕರ ಇಲ್ಲದೆ ಪುಚ್ಚೇನು ರೋಡು ಬುಡ್ದು ಹೋಗ್ತೇರು ಅದು ಎರ ಬುಡ್ತಿನೆಲ್ಲ ನಾತಿನೆಲ್ಲ ಮುಂತ ಸಾಂಕೊಂಡು ಹೋಗಲೇರು ಈಗ ನಮ್ಮೇಲೆ ದಾದಾಪುಣ ಜಿಲ್ಲೆ ಮಟ್ಟದ